ಕಂಪನಿ ಸಿಬ್ಬಂದಿಲಿನ ಗೂಂಡಾಗಿರಿ ದೌರ್ಜನ್ಯ ವಿರೋಧಿಸಾದು ಕೇಸ್ ರೋಡ್ ನಾಗರಿಕ ಹಿತರಕ್ಷಣಾ ವೇದಿಕೆದ ನೆರಳು ತಲಪಾಡಿ ಟೋಲ್ದ ಎದುರುಡು ಧರಣಿ ಸತ್ಯಾಗ್ರಹ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಸಿದ್ದಿಕ್ ತಲಪಾಡಿಯರ್ನ ನೇತೃತ್ವಡು ಸೋಮವಾರ ಕಾಣ ನಡೆದರು. ಧರಣಿಯನ್ನು ಉದ್ದೇಶಿಸಾದ ಪಾತಿರ್ನ ಗಡಿನಾಡು ರಕ್ಷಣಾ ವೇದಿಕೆದ ಅಧ್ಯಕ್ಷರು ಸಿದ್ದಿಕ್ ತಲಪಾಡಿ ಟೋಲ್ಡು ಕೆಲವು ಘಟನೆಗಳು ಆವೊಂದು ಉಂಟು. ನವಯುಗ ಕಂಪನಿ ಸಿಬ್ಬಂದಿ ಕೆಲವರಿನ ಮಿತ್ತು ಹಲ್ಲೆ ದೌರ್ಜನ್ಯ ನಡಪಾದಿನ ವೈರಲ್ ಆವೊಂದುಂಡು. ಕೆಲವು ಕಾರ್ಲೇನು ಉಂಟಾದ ದೌರ್ಜನ್ಯ ಹಲ್ಲೆ ನಡಪಾದಿನಲ ಉಂಡು. ಇಂಚಿನ ಘಟನೆ ನಡೆತಂಡ ಎಂಕ್ಲು ಬುಡ್ಪುಜ ಇದನ್ನು ತೂದುಕೊಲ್ಲರೆ ಎಂಕ್ಲೆಗೂ ಸಾಧ್ಯ ಇಚ್ಚಿ ನನ್ನ ಕ್ರಿಯೆಗೂ ಪ್ರತಿಕ್ರಿಯೆ ಮಲ್ತು ತೋಚಾವ ಕೇಸಾಂಡಲ ತೊಂದರೆ ಹೆಚ್ಚಿ ಪಂಡದು ಎಚ್ಚರಿಕೆ ಕೊರಿಯರು. ಟೋಲ್ ಹೋರಾಟ ಸಮಿತಿ ಊರಿನ ಈ ಟೋಲ್ ಆದಾಗಿನಿಂದ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ. ಖೇದಕರದ ವಿಷಯ ಅಂತ ಹೇಳಿದರೆ ಅನಾವಶ್ಯಕವಾಗಿ ಮಾತಾಡುವಂಥ ಜನರು ಬಹುಶಃ ಸೇರಿದರೆ ಇಲ್ಲಿ ಒಂದು 2,000 ಜನ ಆಗ್ತಿರ್ತೇವೆ. ಸುಮ್ಮನೆ ಆರೋಪ ಮಾಡುವುದು ಇದೆಲ್ಲ ತುಂಬ ಈಸಿಯಾಗಿ ಮಾಡುವಂಥ ಕೆಲಸ. ನಮಗೆ ಟೋಲ್ನವರು ದುಡ್ಡು ಕೊಡ್ತಾರಂತೆ ಆರೋಪ ಇದೆ, ಹೇಳ್ತಾರೆ ಅವನು ದುಡ್ಡು ಪಡ್ಕೊಂಡಿದ್ದಾನೆ. ಇಂಥೆಲ್ಲ ಗತಿಗೆ ನಮಗೆ ದೇವರದಿಂದ ಬರಲಿಲ್ಲ. ನಾವು ಯಾಕೆ ಕೆಲವು ಸಲ ನಾವು ಸುಮ್ಮನೆ ಆಗ್ತೀವಿ ಅಂತ ಹೇಳಿದರೆ, ಇವತ್ತು ಇಷ್ಟೆಲ್ಲ ದೌರ್ಜನ್ಯ ನಡೀತಾ ಇದ್ದರೂ ಕೂಡ ಎಷ್ಟು ಜನ ಸೇರಬೇಕಿತ್ತು. ಪ್ರಥಮವಾಗಿ ನಾವು ಜನಗಳನ್ನು ಸೇರಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ. ಯಾಕೆಂದರೆ ಜನಗಳನ್ನು ಸೇರಿಸಬೇಕಾದ್ರೆ ನಾವು ಇಲಾಖೆಯಲ್ಲೆಲ್ಲ ಪರ್ಮಿಷನ್ ತಗೊಂಡು ಮಾಡ್ತೀವಿ, ಯಾಕೆಂದರೆ ನಮಗೆ ಇದರಲ್ಲಿ ಮುಚ್ಚುಮರೆ ಏನಿಲ್ಲ. ಆದರೆ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಲಿಕ್ಕೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನಾವು. ಇನ್ನು ಯಾರಿಗಾದರೂ ಬಡಿದರೆ ನೀವು ಸುಮ್ಮನೆ ಇರ್ಬೋದು, ನಾವೇನು ಕೇಸ್ ಕೊಡ್ಬೋದು, ಇಲ್ಲ ಅಂತ ಹೇಳಿದರೆ ಬೇರೆ ಏನಾದರೂ ಪಂಚಾಯತಿಗೆ ಆಗುವಂಥ ಕೆಲಸ ಇನ್ನಿಲ್ಲ. ಇನ್ನು ಕ್ರಿಯೆಗೆ ಪ್ರತಿಕ್ರಿಯೆ. ಯಾರಿಗಾದರೂ ಇಲ್ಲಿ ಅಮಾಯಕರಿಗೆ ಹೊಡೆದರೆ ನಾವು ಬಂದು ಹೊಡೆಯುವುದೇ, ಅದು ಓಪನ್ ಆಗಿ ಚಾಲೆಂಜ್ ಅಂತ ತಿಳ್ಕೊಳ್ಳಿ, ಎಚ್ಚರಿಕೆಯಿಂದ ತಿಳ್ಕೊಳ್ಳಿ. ನಮ್ಮ ಮೇಲೆ ನೀವು ಅದರ ಮೇಲೆ ಕೇಸ್ ಹಾಕಿದ್ರು ಪರವಾಗಿಲ್ಲ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಬೇರೆ ವಿಧಿ ಇಲ್ಲ. ಏನಾಗಿದೆ ಅಂತ ಹೇಳಿದರೆ, ಗುತ್ತಿಗೆದಾರ ಹೇಳ್ತಾನೆ ನಮ್ಮ ಕೆಲಸ ಸಂಪೂರ್ಣ ಆಗಿದೆ ಅಂತ ಹೇಳ್ತಾನೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಫೋನ್ ಮಾಡಿದರೆ ಹೇಳ್ತಾರೆ, ಇಲ್ಲ ಅವ್ರು ಸಂಪರ್ಕಿಸಿದ್ರೆ ಹೇಳ್ತಾರೆ ಅವ್ರ ಕೆಲಸ ಆಗಿಲ್ಲ, ಅವ್ರು ಬಂದರೆ ಅವ್ರನ್ನ ಕಟ್ಟಿ ಹಾಕಿ ಅಂತ ಹೇಳ್ತಾರೆ. ಇದು ಏನು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಕೆಲಸ ಮಾಡಿಸಬೇಕಾದಂಥ ನಿರ್ದೇಶಕರು ಹೇಳ್ತಾರೆ ಗುತ್ತಿಗೆದಾರನ್ನು ಹಿಡಿದು ಇಲ್ಲಿ ಕಟ್ಟಿ ಹಾಕಿ ಅಂತ ಹೇಳ್ತಾರೆ. ಗುತ್ತಿಗೆದಾರ ಅಂತ ಕೇಳಿದರೆ ಹೇಳ್ತಾರೆ ನಮ್ಮ ಕೆಲಸ 99% ಮುಗಿದಿದೆ ಅಂತ ಹೇಳ್ತಾನೆ. ಒಂದು ಅರ್ಥ ಆಗ್ತಾ ಇಲ್ಲ. ಟೋಲ್ನವರು ಅವರಿಗೆ ಇಷ್ಟ ಬಂದಾಗ 5, 10 ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ. ಏನು ಇಲ್ಲಿ ಮಾಡಿದ್ದನ್ನೋ ಮಾರಾಯ ಅನ್ನೋ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಆದ್ದರಿಂದ ಈಗ ಮೊನ್ನೆಯ ಘಟನೆ ಅದು ಅಲ್ಲಿಗೆ ಕೊನೆ ಆಗಬೇಕು, ಇಲ್ಲ ಅಂತ ಹೇಳಿದರೆ ನಾವು ಹಲವಾರು ವಿಷಯಗಳಲ್ಲಿ ಹಲವಾರು ಪ್ರತಿಭಟನೆಗೆ ಹೇಳಿದ್ದೀವಿ. ಇನ್ನು ನಾವು ಹೇಳಲಿಕ್ಕೆ ತಯಾರಿಲ್ಲ, ಇನ್ನು ನಾವು ಮಾಡಿ ತೋರಿಸ್ತೇವೆ. ಅಮಾಯಕರಿಗೆ ಕುಟುಂಬ ಸಮೇತವಾಗಿ ಬರುವಂಥವರಿಗೆ ನೀವು ಟಾರ್ಗೆಟ್ ಮಾಡ್ತಿದ್ದೀರಿ. ಯಾರಾದರೂ ಒಬ್ಬರು ಇಬ್ಬರು ಗಂಡಸರಿದ್ದರೆ ನೀವು ಮಾತಾಡೋದಿಲ್ಲ, ಬಿಚ್ಚೆ ಓಪನ್ ಮಾಡಿ ಕೊಡ್ತೀರಿ. ಫ್ಯಾಮಿಲಿ ಇದ್ದರೆ ನಿಮಗೆ ಗೊತ್ತಿದೆ ನಿಮ್ಮದು ನಡೆಯುತ್ತದೆ ಅಂತ ಒಂದು ಭ್ರಮೆ ಇದ್ದರೆ ಅದನ್ನು ತೆಗೆದುಹಾಕಿ. ನಾವು ಇನ್ನೂ ನೋಡ್ತಾ ಇರುವಂಥ ಪರಿಸ್ಥಿತಿ ಇಲ್ಲ. ಯಾವುದಾದ್ರೂ ಇಂಥ ಘಟನೆ ನಡೆದರೆ ಅದಕ್ಕೆ ತಕ್ಕದಾದ ಶಾಸ್ತಿಯನ್ನು ನೀವು ಅನುಭವಿಸಲೇಬೇಕಾಗ್ತಂತ ಹೇಳಿಕೊಳ್ಳುತ್ತಾ ಇದನ್ನೊಂದು ಎಚ್ಚರಿಕೆಯಿಂದ ಇಟ್ಕೊಳ್ಳಿ. ಇನ್ನು ಮುಂದೆ ಈ ಥರ ಆದರೆ ಹಾಗೂ ಏನು ಕೆಲಸ ಬಾಕಿ ಇದೆ ಆ ಕೆಲಸ ಸರ್ವಿಸ್ ರಸ್ತೆ ಇದ್ದು ಆ ಮೋರಿಗಳಿದ್ದು. ಮೊನ್ನೆ ಅಮಾಯಕ್ಕೊಬ್ಬ ಬಿದ್ದು ಕಾಲು ಮುರ್ಕೊಂಡ, ಮೊನ್ನೊಬ್ಬ ಮಗು ಬಿತ್ತು, ವಯಸ್ಸಾದೊಂದು ಹೆಂಗಸು ಬಿತ್ತು. ಆದರೆ ಇಷ್ಟೆಲ್ಲ ಆ ಘಟನೆ ಆದರೂ ಕೂಡ ಈ ಅಧಿಕಾರಿಗಳಿಗಾಗಲಿ ಕಂಪನಿಗಾಗಲಿ ಯಾರು ಇದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಸ್ಪಂದನೆ ಕೊಡದಿದ್ದಾಗ ನಾವು ಖುದ್ದಾಗಿ ಇಳಿಬೇಕಾಗ್ತದೆ. ನಾವು ಇಳಿತೀವಿ. ನಾವು ನಮ್ಮ ಶಕ್ತಿಯನ್ನು ಹಲವು ಬಾರಿ ತೋರಿಸಿದ್ದೀವಿ. ಇನ್ನು ತೋರಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಡಿ ಅಂತ ವಿನಂತಿಸ್ತಾ, ಇನ್ನು ಇಂಥ ಘಟನೆ ನಡೆದರೆ ಅದಕ್ಕೆ ನೀವು ನಿರೀಕ್ಷೆಗೂ ಮೀರಿ ನಾವು ನಿಮ್ಮ ಮೇಲೆ ಅತಿಕ್ರಮಣ ಮಾಡ್ತೀವಿ ಅಂತ ಹೇಳ್ತಾ ಮಾತುಗಳನ್ನು ಕೊನೆಗೊಳಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಅಶ್ರಫ್ ಕೇಸಿರೋಡ್ ಟೋಲ್ ಸಿಬ್ಬಂದಿ ದೌರ್ಜನ್ಯ ಹಲ್ಲೆ ಪ್ರಕರಣ ಖಂಡಿಸಾದ ಎಚ್ಚರಿಕೆ ಕೊರಿಯರು. ಹಾಗಾಗಿ ಹೆಚ್ಚಿನ ಪ್ರಚಾರ ಕೊಡದೆ ಮೊನ್ನೆ ಏನು ಇಲ್ಲೊಂದು ದುರ್ಘಟನೆ ನಡೆಯಿತು. ಒಂದು ಪ್ರಯಾಣ ಮಾಡುತ್ತಿದ್ದಂಥ ಒಂದು ಕುಟುಂಬದ ಮೇಲೆ ಮಹಿಳೆಯರ ಸಮ್ಮುಖದಲ್ಲೇ ಟೋಲ್ನ ಸಿಬ್ಬಂದಿಗಳು ದೌರ್ಜನ್ಯ ಮಾಡಿದಂಥ ವಿಡಿಯೋ ಒಂದು ವೈರಲ್ ಆಯಿತು. ಈ ರೀತಿಯ ದಬ್ಬಾಳಿಕೆಗಳು ನಿರಂತರವಾಗಿ ನಡೀತಾ ಇದೆ. ಅದು ವೈರಲ್ ಆದ ಕಾರಣ ಅದು ಬೆಳಕಿಗೆ ಬಂತು.
ಬಹುತೇಕ ಜನ ಕೇರಳದವರು ಇಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚಿನವರು ವಿದೇಶದಲ್ಲಿ ದುಡಿಯುವಂಥವ್ರು. ಅವರು ಕೇಸ್ ದಾಖಲಿಸುವ ಪ್ರಮೇಯಕ್ಕೆ ಹೋಗೋದಿಲ್ಲ, ಯಾಕಂದರೆ ಊರಿಗೆ ಹೋಗ್ಲಿಕ್ಕೆ ತೊಂದರೆ, ಗಲ್ಫಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ಅಂತ. ಇದರ ಸದುಪಯೋಗವನ್ನು ಪಡ್ಕೊಂಡು ಇಲ್ಲಿ ದೌರ್ಜನ್ಯ ಮಾಡೋದನ್ನು ನಾವು ಕಂಡಿದ್ದೇವೆ. ಅದೇ ರೀತಿ ಮೊನ್ನೆ ಒಂದು ಅಪಘಾತ ಆಯಿತು. 2 ಜನ ಯುವಕರು ದುರ್ಮರಣಕ್ಕೀಡಾದರು, ತೀರ್ಕೊಂಡ್ರು 2 ಜನ. ಆ ಸಂದರ್ಭದಲ್ಲಿ ಆಂಬ್ಯುಲೆನ್ಸಿಗೆ ಕಾಲ್ ಮಾಡಿದರೆ ಟೋಲ್ನಲ್ಲಿ ಆಂಬ್ಯುಲೆನ್ಸ್ ಇಲ್ಲ. ಬೇರೆ ಖಾಸಗಿ ಆಂಬ್ಯುಲೆನ್ಸ್ಗಳು ಬೇರೆ ಕಡೆ ಓಡಾಟದಲ್ಲಿತ್ತು. ಟೋಲ್ನ ಆಂಬ್ಯುಲೆನ್ಸ್ ಏನಿದೆ, ಇದು ಹೈವೇಯಲ್ಲಿ ಏನು ಅಪಘಾತ ಆಗುತ್ತೆ ಈ ಸಂದರ್ಭದಲ್ಲಿ ಅಲ್ಲಿಗೆ ತಲುಪಬೇಕು, ಆದರೆ ಅಲ್ಲಿಗೆ ಬರಲಿಲ್ಲ. ಅದೇ ರೀತಿ ಬೈಪಾಸ್ ರಸ್ತೆ ಅವ್ಯವಸ್ಥೆಯ ಬಗ್ಗೆಯೂ ಇನ್ನೂ ಸಮರ್ಪಕವಾಗಿ ಇಲ್ಲಿ ಆ ವ್ಯವಸ್ಥೆಯನ್ನು ಸರಿ ಮಾಡಿಕೊಡುವಂಥ ಪ್ರಯತ್ನಗಳಾಗಲಿಲ್ಲ. ಜೊತೆಗೆ ಕೆಸಿ ರೋಡ್ ಮತ್ತು ತಲಪಾಡಿಯಲ್ಲಿ ಬಸ್ ತಂಗುದಾಣವನ್ನು ನಿರ್ಮಿಸುವ ವಿಷಯವೇ ಇಲ್ಲ. ಈ 4 ಬೇಡಿಕೆಗಳನ್ನು ಮುಂದಿಟ್ಕೊಂಡು ಇವತ್ತೊಂದು ಮನವಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ತಲಪಾಡಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ಜೊತೆಗೆ ನಮ್ಮ ಎಲ್ಲ ಹೋರಾಟದಲ್ಲೂ ನಮಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಟಿ ಖಾದರ್ ಅವರನ್ನು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ. ಅದೇ ರೀತಿ ಈ ಟೋಲ್ ಹೋರಾಟದಲ್ಲಿ ಸಕ್ರಿಯವಾಗಿರುವಂಥ ಗಡಿನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಸಿದ್ದಿಕ್ ತಲಪಾಡಿ ಅವರು, ಅದೇ ರೀತಿ ನಮ್ಮ ನಾಗರಿಕ ಹಿತರಕ್ಷಣಾ ವೇದಿಕೆ ಸಂಚಾಲಕರಾದಂಥ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಸಿದ್ದಿಕ್ ಕೊಳಂಗರೆ ಅವರು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸದಸ್ಯರಾದಂಥ BS ಇಸ್ಮಾಯಿಲ್ ರವರು, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಅಬ್ದುಲ್ ರಹಮಾನ್ ಅಂದೂರ್ ಅವರು, ಅದೇ ರೀತಿ ಫಾರೂಕ್ ಕೊಳಂಗರೆ ಅವರು ಮತ್ತು ಎಲ್ಲ ನನ್ನ ನಾಗರಿಕ ಬಂಧುಗಳು, ಇವರಿಗೆಲ್ಲರಿಗೂ ನಾನು ಈ ಒಂದು ಹೋರಾಟ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಈ ಒಂದು ಹೋರಾಟ ನಾಗರಿಕರ ಹೋರಾಟ ಆಗಬೇಕಾಗಿತ್ತು. ಆದರೆ ಇದೊಂದು ಕೆಲವೇ ಸೀಮಿತ ಸಂಖ್ಯೆಯ ಜನರ ಹೋರಾಟವಾಗಿ ಪರಿವರ್ತನೆ ಆಗ್ತಾ ಇದೆ. ಇದು ಅಂತಲ್ಲ, ಯಾವುದೇ ಹೋರಾಟ, ಜನ ಚಳುವಳಿಗಳು ಇವತ್ತು ಒಂದು ಕೆಲವೇ ಜನರಿಗೆ ಬೇಕು ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಅದಕ್ಕಾಗಿ ಬೇಕಾಬಿಟ್ಟಿ ಕಾನೂನುಗಳು ಬರುವಂಥದ್ದು, ಬೇಕಾಬಿಟ್ಟಿ ದೌರ್ಜನ್ಯಗಳು ಮಾಡುವಂಥದ್ದನ್ನು ನಾವು ಕಂಡಿದ್ದೇವೆ. ಆದರೂ ನಾವು ಎಷ್ಟು ಜನ ಇದ್ದೀವಿ, ನಾವು ಧೃತಿಗೆಡದೆ ಕೆಲವು ಜನರಾದರು. ನಾವು ಸಿದ್ದಿಕ್ ತಲಪಾಡಿಯವರನ್ನು ನೋಡಿದ್ವಿ, ಏಕಾಂಗಿ ಹೋರಾಟ ಮಾಡಿದ್ದನ್ನು ನಾವು ಕಂಡಿದ್ದೀವಿ. ಈ ರೀತಿಯ ಹೋರಾಟಗಳ ಮೂಲಕವೇ ಇವತ್ತೇನಾದರೂ ಟೋಲ್ನಲ್ಲಿ ಏನಾದರೂ ಸ್ವಲ್ಪ ಮಾನವೀಯತೆಯನ್ನು ದುಡ್ಕೊಂಡಿದ್ರೆ ಅದು ಇಂತಹ ಹೋರಾಟದ ಮೂಲಕ. ಇಲ್ಲದಿದ್ದರೆ ಅವರು ಇನ್ನೂ ದೌರ್ಜನ್ಯ ದಬ್ಬಾಳಿಕೆಯನ್ನು ಮುಂದುವರಿಸಿಕೊಂಡು ಇದಕ್ಕಿಂತಲೂ ಜಾಸ್ತಿ ದಬ್ಬಾಳಿಕೆಯನ್ನು ಮಾಡ್ತಾರೆ. ಈ ರೀತಿ ದಬ್ಬಾಳಿಕೆಗಳಿಗೆ ಬ್ರೇಕ್ ಹಾಕಬೇಕು. ನಮ್ಮ ಬೇಡಿಕೆಯಲ್ಲಿ ನಾವು ಪ್ರಥಮವಾಗಿ ಹೇಳೋದನೆಂದರೆ, ಟೋಲ್ನಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ನೀವು ಮಾನವೀಯತೆಯಿಂದ ವರ್ತಿಸುವಂಥ ತರಬೇತಿಯನ್ನು ಕೊಡಬೇಕು. ಜೊತೆಗೆ ಅಲ್ಲಿ ಅವರ ಪೊಲೀಸ್ ರೆಕಾರ್ಡನ್ನು ಚೆಕ್ ಮಾಡಬೇಕು. ಕ್ರಿಮಿನಲ್ಗಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ರೆ ಅವರನ್ನಲ್ಲಿಂದ ಕೆಲಸದಿಂದ ತೆಗಿಬೇಕು. ಅವ್ರ ಮೇಲೆ FIRಗಳಿದ್ರೆ, ಅವ್ರ ಮೇಲೆ ಕೇಸ್ಗಳಿದ್ರೆ ಅಂಥವ್ರನ್ನ ಟೋಲ್ನಲ್ಲಿ ಕೆಲಸಕ್ಕೆ ಇಟ್ಕೊಳ್ಬಾರ್ದು. ಈ ರೀತಿಯ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಧರಣಿ ಮಾಡ್ತಾ ಇರುವಂಥದ್ದು. ಈ ಒಂದು ಧರಣಿಯಲ್ಲಿ ನಾವು ಇವತ್ತು ಮನವಿಯನ್ನು ಕೊಡಲಿದ್ದೇವೆ. ಈ ಧರಣಿ ಯಶಸ್ವಿಯಾಗಿದೆ. ನಾಗರಿಕ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು TAT ಖಾದರ್ ತಲಪಾಡಿ, BS ಇಸ್ಮಾಯಿಲ್, ಗ್ರಾಮ ಪಂಚಾಯತ್ ಸದಸ್ಯರು ಅಬ್ದುಲ್ ರಹಿಮಾನ್, ಇಲಿಯಾಸ್ ಕೇಸಿರೋಡ್, ಫಾರೂಕ್ ಕೊಳಂಗೆರೆ ಇಂಚಿತಿ ಪ್ರಮುಖರು ಒಟ್ಟಿಗೆ ಎತ್ತರು. ಈ ಪೊರ್ತು ಬೇತೆ ಬೇತೆ ಬೇಡಿಕೆಯನ್ನು ದುಂಬುದೇದು ಧರಣಿ ನಿರತರು. ಟಾಲ್ ಇನ್ಚಾರ್ಜ್ ಆನಂದ್ರೆಗೆ ಮನವಿ ಒಪ್ಪಿಯಾದ ಇನ್ನೊಂದು ಸರಿ ಮಲ್ಪರ ಒತ್ತಾಯಿಸಾಯರು. PRO ಭಾಸ್ಕರ್ ಶೆಟ್ಟಿ ಈ ಪೊರ್ತೋಟಿಗೆ ಎತ್ತರು.